ನಗರಸಭಾ ಕಚೇರಿಯ ವಾಹನಗಳಿಗೆ ಸಾರಿಗೆ ಇಲಾಖೆಯಿಂದ ಕಡ್ಡಾಯವಾಗಿ ಪಡೆಯಬೇಕಾದ ಅರ್ಹತಾ ಪತ್ರವನ್ನು ನೀಡಲು ಅನಗತ್ಯ ಸತಾಯಿಸುವ ಘಟನೆಗಳು ನಡೆಯುತ್ತಿದೆ. ಪುತ್ತೂರು ಸಾರಿಗೆ ಕಚೇರಿಯ ಅಧಿಕಾರಿಗಳ ಇಂತಹ ವರ್ತನೆಗಳು ಪುನರಾವರ್ತನೆಯಾದಲ್ಲಿ ಶಾಸಕರು, ಸಚಿವರು ಹಾಗೂ ಮುಖ್ಯಮಂತ್ರಿಗಳಿಗೆ ಅವರ ವಿರುದ್ಧ ದೂರು ನೀಡಲು ಚಿಂತನೆ ನಡೆಸಲಾಗುವುದು ಎಂದು ಪುತ್ತೂರು ನಗರಸಭಾ ಅಧ್ಯಕ್ಷ ಕೆ ಜೀವಂದರ್ ಜೈನ್ ಹೇಳಿದರು. ಪುತ್ತೂರು ನಗರಸಭಾ ಸಭಾಂಗಣದಲ್ಲಿ ನಗರಸಭಾ ಸಾಮಾನ್ಯ ಸಭೆಯು ಅಧ್ಯಕ್ಷ ಕೆ ಜೀವಂದರ್ ಜೈನ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ಸದಸ್ಯ ಭಾಮಿ ಅಶೋಕ್ ಶೆಣಿ ಈ ಕುರಿತು ಪ್ರಸ್ತಾಪಿಸಿ, ನಗರಸಭಾ ಅಧಿಕಾರಿಗಳಿಗೆ ಸಾರಿಗೆ ಇಲಾಖೆಯಿಂದ ನಡೆಯುತ್ತಿರುವ ಈ ಧೋರಣೆಯನ್ನ ಹೇಳಲು ಸಾಧ್ಯವಾಗುತ್ತಿಲ್ಲ. ಆದರೆ ನಗರಸಭಾ ವಾಹನಗಳಿಗೆ ಯಾವುದೇ ದಲ್ಲಾಳಿಗಳಿಲ್ಲದೆ ನೇರವಾಗಿ ಅರ್ಹತಾ ಪತ್ರ ನೀಡಲು ಸಾರಿಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಖಾಸಗಿ ವಾಹನಗಳಿಗೆ ಕಚೇರಿ ಸಮಯಕ್ಕೆ ಮೊದಲೇ ಅರ್ಹತಾ ಪತ್ರವನ್ನು ನೀಡುವ ಸಾರಿಗೆ ಅಧಿಕಾರಿಗಳು ನಗರಸಭಾ ವಾಹನಗಳಿಗೆ ಅರ್ಹತಾ ಪತ್ರ ನೀಡುವಲ್ಲಿ ವಿಳಂಬ ಮಾಡುತ್ತಿದ್ದಾರೆ. ಸಾರಿಗೆ ಅಧಿಕಾರಿಗಳ ನಿಲುವಿನ ಕುರಿತು ಶಾಸಕರ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ದೂರು ಸಲ್ಲಿಸುವ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇತರ ಸದಸ್ಯರು ಇದಕ್ಕೆ ಕೂಡ ಧ್ವನಿಗೂಡಿಸಿದರು. ಇದಕ್ಕೆ ಉತ್ತರಿಸಿದ ಅಧ್ಯಕ್ಷರು, ಈಗಾಗಲೇ 2 ಬಾರಿ ವಾಹನದ ಅರ್ಹತಾ ಪತ್ರದ ನೀಡುವಿಕೆಯಲ್ಲಿ ಸಾರಿಗೆ ಅಧಿಕಾರಿಗಳು ವಿಳಂಬ ಮಾಡಿದ್ದಾರೆ. ಈ ವಿಚಾರವನ್ನ ನಾನು ಶಾಸಕರ ಗಮನಕ್ಕೆ ತಂದಿದ್ದೆ. ಅವರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುವ ಕೆಲಸವನ್ನ ಮಾಡಿದ್ದಾರೆ ಎಂದು ಹೇಳಿದರು. ಈಗಾಗಲೇ ನಮ್ಮಲ್ಲಿ 3,000 ಇದೆ. ಬೇಡಿಕೆ ಜಾಸ್ತಿ ಇರುವ ಕಾರಣ ಇನ್ನೊಂದನ್ನು ತಗೊಳ್ಳಿಕ್ಕೆ ನಾವು ಅನುಮತಿ ಅಂದ್ರೆ ಈಗಾಗಲೇ ಅದಕ್ಕೆ 15-16 ವರ್ಷ ಆಗಿದೆ. ಅದರ ರಿಪೇರಿಗಳ ದುರಸ್ತಿ ತುಂಬಾ ಬರ್ತಾ ಇದೆ. ಅದಕ್ಕೋಸ್ಕರ ಇದನ್ನ ಹೊಸ ಎತ್ತರಕ್ಕೆ ನಗರಸಭಾ ವ್ಯಾಪ್ತಿಯ 31 ವಾರ್ಡ್ಗಳಲ್ಲೂ ಅಕ್ರಮ ನೀರಿನ ಸಂಪರ್ಕವನ್ನು ಸಕ್ರಮಗೊಳಿಸುವ ಕೆಲಸವನ್ನು ನಗರಸಭೆ ಮಾಡುತ್ತದೆ. ಜಲಸಿರಿ ಯೋಜನೆಯವರು ಇದನ್ನು ಮಾಡುವುದು ಬೇಡ. ನೀರು ಸರಬರಾಜು ಕುರಿತಂತೆ ತಾಂತ್ರಿಕ ಅಭಿವೃದ್ಧಿಗೊಳಿಸಲು ಮತ್ತು ಸಂಪರ್ಕದ ಮೀಟರ್ ಅಳವಡಿಸುವ ಕುರಿತಂತೆ ಸರ್ಕಾರದಿಂದ ನೀಡಿದ 72 ಲಕ್ಷ ಅನುದಾನವನ್ನು ಬಳಕೆ ಮಾಡಬೇಕು. ನೀರಿನ ಅಕ್ರಮ ಸಂಪರ್ಕವನ್ನು ಸಕ್ರಮ ಮಾಡುವುದು ನಗರಸಭೆಯ ಜವಾಬ್ದಾರಿ ಎಂದು ಪೌರಾಯುಕ್ತ ಮಧು ಎಸ್ ಮನೋಹರ್ ಜಲಸಿರಿ ಯೋಜನೆಯ ಇಂಜಿನಿಯರಿಗೆ ಸ್ಪಷ್ಟ ಸೂಚನೆಯನ್ನ ನೀಡಿದರು. ಇಂಜಿನಿಯರ್ ಅವರು ಸಭೆಯಲ್ಲಿ ಅಕ್ರಮ ಸಂಪರ್ಕವನ್ನು ಸಕ್ರಮ ಮಾಡುವ ಕುರಿತು ವಿವರಣೆ ನೀಡಿದಾಗ, ಇದು ನಗರಸಭೆಯ ಕೆಲಸ, ಇವರ ಕೆಲಸವಲ್ಲ. ಇವರು ಅಳವಡಿಸುವ ಹೊಸ ಮೀಟರ್ ವೇಗವಾಗಿ ತಿರುಗುವ ಮೂಲಕ ನೀರಿನ ಸಂಪರ್ಕದಾರರಿಗೆ ಹೆಚ್ಚುವರಿ ಮೊತ್ತದ ಬಿಲ್ ಬರುವ ಸಾಧ್ಯತೆ ಇದೆ. ಈ ಕುರಿತು ನಗರಸಭೆಯ ಆಡಳಿತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸದಸ್ಯರು ಸಭೆಯಲ್ಲಿ ಒತ್ತಾಯಿಸಿದರು. ವೇದಿಕೆಯಲ್ಲಿ ನಗರಸಭಾ ಪೌರಾಯುಕ್ತ ಮಧು ಎಸ್ ಮನೋಹರ್, ನಗರಸಭಾ ಉಪಾಧ್ಯಕ್ಷೆ ವಿದ್ಯಾರ್ ಗೌರಿ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಗೌರಿ ಪನ್ನೂರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. ಕಾಂಚನಾ ಹ್ಯುಂಡೈ NH75 ಪಾಟೀಲ್ ಮಂಗಳೂರು. ಫೋನ್ ನಂಬರ್ 08242430 ಮೊಬೈಲ್ 9900144113. ನಿಯರ್ ದುರ್ಗಾಂಬಾ ಟೆಂಪಲ್, ತಡಂಬೈಲ್, ಸುರತ್ಕಲ್. ಫೋನ್ ನಂಬರ್ 6366933715. ಆಪೋಸಿಟ್ ಸೈಂಟ್ ಫಿಲೋಮಿನಾ ಹೈಸ್ಕೂಲ್, ದರ್ಬೆ, ಪುತ್ತೂರ್. ಮೊಬೈಲ್ 9740873450.